ಭಾಗ್ಯಲಕ್ಷ್ಮಿ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತಯುಕ್ತ ಯೇ ಭಕ್ತಾ ಸ್ವಂ ಪರ್ಯುಪಾಸತೆ ಯೇ ಚಾಪಕ್ಷರ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಃ. ಚಾಪ್ಯಕ್ಷರ ಪ್ಯಾ ಇದೆ ಮಾತಾಜಿ. ಚಾಪ್ಯಕ್ಷರ ಅವ್ಯಕ್ತಂ. ಚಾಪಕ್ಷರಂ ಅವ್ಯಕ್ತಂ. ಚಾಪ್ಯ ಬರ್ಬೇಕು, ಯಾ ಕೇಳಿಸ್ತಾ ಇಲ್ಲ. ಚಾಪ್ಯಕ್ಷರ. ಚಾಪ್ಯಕ್ಷರ ಅವ್ಯಕ್ತಂ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಚೆಲ್ವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಹೇ ಭಕ್ತಾ ಸ್ವಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಃ. ವಿತ್ತಮಾಹ ದೀರ್ಘ ಇದೆ ಅಮ್ಮ. ವಿತ್ತಮಾಹ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಆಗಿದ್ದೀರಾ ಮಾತಾಜಿ? ಮಾತಾಜಿ ನಾನ್ ಸ್ವಲ್ಪ ಬಿಸಿ ಇದ್ದೆ ಮಾತಾಜಿ. ಆಯ್ತು, ಅದು ಓಕೆ. ನನ್ಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದು ಮಾತಾಜಿ. ಹೌದಾ? ಮಾತಾಜಿ ಟೆಂಪಲ್ದಾ? ಅಲ್ಲ ಮಾತಾಜಿ, ಅದು ಇವಾಗ 6:30 PM ನದ್ದು ಕ್ಲಾಸ್ ನದ್ದು ಸ್ವಲ್ಪ ನೋಡ್ಲಿಕ್ಕೆ ಹೇಳಿದ್ದು ಮಾತಾಜಿ. ಆಯ್ತು, ಅದು ಇವಾಗ ಸ್ವಲ್ಪ ಅದ್ರಲ್ಲಿ ಏನೋ ನೆಟ್ವರ್ಕ್ ಸಮಸ್ಯೆ ಇಶ್ಯೂ ಎಲ್ಲ ಇತ್ತು. ಚಂದ್ರಕಲಾ ಮಾತಾಜಿ ಹೇಳಿ ಮಾತಾಜಿ. ಚಂದ್ರಕಲಾ ಮಾತಾಜಿ. ಒಂದ ಎರಡ ಶ್ಲೋಕ 2ನೇ ಶ್ಲೋಕ ಹೇಳಿ ಮಾತಾಜಿ ನೀವು. ಏನ್ ಮಾತಾಜಿ? ಶ್ಲೋಕ 2. ಶ್ಲೋಕ 2. ಶ್ರೀ ಭಗವಾನ್ ವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಿದೆ. ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಜಿ. ಎರಡು ಹೇಳ್ಬೇಕಾ ಮಾತಾಜಿ? ಎರಡನೇದು. ಶ್ಲೋಕ 2. ಶ್ರೀ ಭಗವಾನುವಾಚ ಮಯಾ ವೇಶ್ಯ ಮನೋ ಹೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಃ. ಯುಕ್ತತಮಾ ಮತಃ. ಸರಿ ಹೋಯ್ತಾ ಮಾತಾಜಿ? ಮತ ದೀರ್ಘ. ಮಾತಾಃ. ಹರೇ ಕೃಷ್ಣ. ಬಿ ಮಲ್ಲಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಯಾವ್ದು ಮಾತಾಜಿ? 2ನೇ ಶ್ಲೋಕ ಹೇಳಿ ಮಾತಾಜಿ. ಶ್ರೀ ಭಗವಾನ್ ವಾಚ ಮಯಾ ವೇಶ್ಯೆ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಃ. ಮಾತಾಜಿ ನಾನು ಈಗ ಬಂದೆ, ನೀವು ಶ್ಲೋಕ ಹೇಳಕ್ಕೆ. ಸರಿ. ಮೊದಲನೇ ವರ್ಡ್ ಮಯ್ಯಾ ವೇಶ್ಯೆ ಅನ್ಬಿಟ್ರಿ, ಅದು ತುಂಬಾ ಬೇರೆ ಮೀನಿಂಗ್ ಆಗ್ಬಿಡುತ್ತೆ, ಬೇರೆ ಅರ್ಥ ಕೊಡುತ್ತೆ. ಮಯ್ಯಾ ವೇಶ್ಯ. ಮಯಾ ವೇಶ್ಯ ಮನೋ ಹೇ ಮಾಂ. ಸರಿ ಮಾತಾಜಿ. ಮಾತಾಜಿ ಮಂಗಳವಿ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಗಳವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳಿ ಮಾತಾಜಿ ನೀವು. ಶ್ಲೋಕ 2. ಶ್ರೀ ಭಗವಾನ್ ವಾಚ ಮಯ್ಯಾ ವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರಯೋಪೇತಃ ತೇ ಮೇ ಯುಕ್ತತಮಾ ಮತಃ. ಸರಿತಾ ಮಾತಾಜಿ? ತಮೋ ಮತ ಸರಿ ಬಂತು. ತಮಾ ಮತಾಃ ದೀರ್ಘ ಒಂದ್ ಬಿಟ್ಟ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ಪೀಡ್ ಬೇಲ್ ಮಾಡ್ರಿ ಮಾತಾಜಿ.
ಏನ್ ಮಾತಾಜಿ? ಮೂರನೇದು ಹೇಳ್ಕೊಳ್ಳೋ ಒಂದು ಸ್ಕ್ರೀನ್ ಮೇಲೆ ಮಾಡಿ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ, ಮುಂದಕ್ಕೆ ಹೋಗುವ. ಹೋಗೋಣ. ಹಾ ಮಾತಾಜಿ, ಮುಂದಕ್ಕೆ ಹೋಗುವ. ಶ್ಲೋಕ 3. ಯೇ ತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಈ 3-4 ಒಟ್ಟಿಗೆ ಇದೆ. ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಯೇ ತ್ವಕ್ಷರಂ ಅನಿರ್ದೇಶ್ಯಂ. ಯೇ ತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ. ಮತ್ತೊಂದಿದೆ ನೋಡಿ, ಯೇ ತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ, ಅದಷ್ಟು ಒಂದೇ ವರ್ಡ್ ಮಾಡಿಟ್ಟಿದ್ದಾರೆ. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂ ಚ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಸನ್ನಿಯಮ್ಯೇಂದ್ರಿಯ ಗ್ರಾಮಂ. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ. ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಅದು ಸೇಮ್ ಇದೆ. ಅನುವಾದ: ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಅಚಿಂತ್ಯವಾದದ್ದು, ಬದಲಾವಣೆ ಇಲ್ಲದ್ದು, ಸ್ಥಿರವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಅವ್ಯಕ್ತವಾಗಿದ್ದು, ಇಂದ್ರಿಯ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿ, ಅಚಿಂತ್ಯವಾದದ್ದು, ಬದಲಾವಣೆ ಇಲ್ಲದ್ದು, ಸ್ಥಿರವಾಗಿದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಕಲ್ಪನೆಯಂತೆ ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವನು ಕಡೆಗೆ ನನ್ನನ್ನ ಸೇರ್ತಾನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸನ್ನಿಯಮ್ಯೇಂದ್ರಿಯ ಗ್ರಾಮಂ. ಸಾರಿ, ಇದು ಮೊದಲನೇದೇ ಏನಿಲ್ಲ. ಶ್ಲೋಕ 3. ಯೇ ತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಂ ಅಚಿಂತ್ಯಂ ಕೂಟಸ್ಥಮಚಲಂ ಧ್ರುವಂ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ये त्वक्षरं अनिर्देश्यं अव्यक्तं पर्युपासते सर्वत्रगमचिन्त्यं ध्रुवम्. ये त्वक्षरमनिर्देश्यं ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ.
ये त्वक्षरम् अनिर्देश्यम् अव्यक्तं पर्युपासते सर्वत्र गमचिन्त्यं कूटस्थं च ध्रुवम् ಸಮಚಲಂ ಧ್ರುವ ಶ್ಲೋಕ 4 ಸಂನಿಯಮ್ಯೇಂದ್ರಿಯ ಗ್ರಾಮಂ ಸಂನಿಯಮ್ಯ ಇಂದ್ರಿಯ ಗ್ರಾಮಂ ಅನ್ಬೇಕಾಗುತ್ತೆ. ಸಂನಿಯಮ್ಯೇಂದ್ರಿಯ ಗ್ರಾಮಂ ಅಂತ ಒಟ್ಟಿಗೆ ಸೇರ್ಸಿನೇ ಹೇಳೋದು ಬೆಟರ್. ಸಂನಿಯಮ್ಯ ಇಂದ್ರಿಯ ಗ್ರಾಮಂ ಅಂತ ಹೇಳ್ಬೇಕಾಗುತ್ತೆ. ಸಂನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ते प्राप्नुवन्ति मामेव सर्वभूतहिते रताः संनियम्येन्द्रिय ग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः संनियम्येन्द्रिय ग्रामं सर्वत्र समबुद्धयः ಏನೆಲ್ಲ ಬಂದ್ಬಿಡ್ತು ಮಾತಾಜಿ? ಏನು ಹೋಯ್ತಾ ಮಾತಾಜಿ? ಕರೆಂಟ್ ಹೋಯ್ತು. 1 ನಿಮಿಷ ಹಾಕ್ತೀನಿ. ಓಕೆ ಮಾತಾಜಿ. ಸೇಮ್ ಮೊಬೈಲ್ ಅಲ್ಲೇ ಮಾಡ್ತಾ ಇದ್ವಿ. ಎರಡು ಇಟ್ಕೊಳಕ. ಸ್ಕ್ರೀನ್ ಶೇರಿಂಗ್ ಅಕೌಂಟ್ ಯಾವತ್ತೂ ಆಗಿಲ್ಲ ಹಿಂಗೆ. ಏನಕ್ಕೆ ಮಾತಾಜಿ ಶೇರ್ ಮಾಡ್ತೀರಾ ಮಾತಾಜಿ? ಇದೇನು ಏನ್ ಮಾತಾಜಿ ಸ್ಕ್ರೀನ್ ಶೇರಿಂಗೇ ಕಾಣ್ತಿಲ್ಲ ನನಗೆ. ರೆಕಾರ್ಡ್ ಇದು ಹೋಗ್ತೈತೆ. ಪ್ರವೀಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾಡ್ತೀರಾ ಮಾತಾಜಿ? ಶೇರ್ ಮಾಡ್ಬೇಕಾ ಮಾತಾಜಿ? ಇರಿ ಸಿಕ್ತು ನಂಗೆ. ನೋಡಿ ಮಾತಾಜಿ. ಸ್ಕ್ರೀನ್ ಎಲ್ಲ ಉಲ್ಟಾಗೋಗಿದೆ. ಬಂತಲ್ಲ? ಬಂತು ಮಾತಾಜಿ. ಸರಿ. ಸಂನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ते प्राप्नुवन्ति मामेव सर्वभूतहिते रताः संनियमेन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः संनियम्येन्द्रिय ग्रामं सर्वत्र समबुद्धयः
ते प्राप्नुवन्ति मामेव सर्वभूतहिते रताः तन्नियमैन्द्रियाग्रामं सर्वत्र सर्वत्रमबुद्धयः प्रेमानुवन्ति मामेव मामेव सर्वभूतहिते सर्वभूतहिते रताः। रताः। ಹೇಳ್ತಿ ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓಕೆ. ಕಾವ್ಯ ಉಮೇಶ್ ಮಾತಾಜಿ ಹೇಳಿ. ಎಷ್ಟನೇ ಶ್ಲೋಕ ಮಾತಾಜಿ? ಹರೇ ಕೃಷ್ಣ. 3ನೇ ಶ್ಲೋಕ ಮಾತಾಜಿ. ಏತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಾಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಹರೇ ಕೃಷ್ಣ. ಪೂರ್ಣಿಮಾ ರಮನಾಥ್ ಮಾತಾಜಿ ಹೇಳಿ. ಹಾ ಮಾತಾಜಿ ಎಷ್ಟನೇದು? 3ನೇ ಶ್ಲೋಕ ಮಾತಾಜಿ. ಹಾ ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಹರೇ ಕೃಷ್ಣ. ಧನ್ಯವಾದ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತಕ್ಷರಮನಿ ದೈವ ಏತಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯಪಾಸತೆ ಸರ್ವರ್ಥಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ ಅಲ್ಲ ಸಾರಿ ರೇಣುಕಾದೇವಿ ಮಾತಾಜಿ ಹೇಳಿ. ಕೃಷ್ಣ ಮಾತಾಜಿ. ಏತಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತಯಂ ಚ ಕೂಟಸ್ಥಂ ಅಚಲ ಧ್ರುವಂ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಮಂಜುಳಮ್ಮ ಟಿವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ನ ಹೆಸರು ಕದ್ರಿ ಮಾತಾಜಿ. ರೇಣುಕಾದೇವಿ ಮಾತಾಜಿ ಹೇಳಿಲ್ಲ, ಈಗ ಯಾರು ಹೇಳಿದ್ದು ಮತ್ತೆ? ಅವ್ರು ಯಾರು ಹೇಳಿದ್ರೇನೋ ಮಾತಾಜಿ ಗೊತ್ತಿಲ್ಲ ನೋಡಿ. ವಿದ್ಯಾ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಏತ್ವಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಮ ಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಸರ್ವತ್ರ ಗಮ ಚಿಂತ್ಯಂ ಅನ್ಬೇಕು, ಇಲ್ಲರೆ ಸರ್ವತ್ರ ಗಮ್ ಅಚಿಂತ್ಯಂ ಅಂತ ಹೇಳ್ಬೇಕು. ಸರ್ವತ್ರ ಗಮ ಚಿಂತ್ಯಂ ಅಂತ ಹೇಳ್ಬಿಡಿ, ಅದೇ ಸರಿ. ಸರಿ ಮಾತಾಜಿ. ಗೀತಾ ಸರ್ವತ್ರ ಗಮ ಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಹರೇ ಹ್ಮ್ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾಯನ್ ಮಾತಾಜಿ. ಒಂದ್ ನಿಮಿಷ. ಗೀತಾಯನ್ ಮಾತಾಜಿ ನಿಮ್ಮ ಹೆಸರನ್ನು ಇಂಗ್ಲಿಷ್ ಅಲ್ಲಿ ಹಾಕೊಳ್ಳಿ. ನಿಮ್ಮ ಹೆಸರು ಕನ್ನಡದಲ್ಲಿದೆ, ನಿಮ್ಮ ಹೆಸರು ಕನ್ನಡದಲ್ಲಿದೆ. ನಿಮ್ದು ನೀವು ಎಕ್ದಮ್ ಲಾಸ್ಟ್ ಅಲ್ಲಿ ಕಾಣಿಸ್ತೀರಿ, ಹಾಗಾಗಿ ನಿಮ್ಮ ಹೆಸರನ್ನು ನೀವು ಇಂಗ್ಲಿಷ್ ಅಲ್ಲಿ ಹಾಕೊಳ್ಳಿ. ಓಕೆ ಮಾತಾಜಿ. ಒಂದೇ ನಿಮಿಷ ಮಾತಾಡಿ, ಬೇರೆ ಬರ್ತಿದೆ ಕಾಲ್. ಮಾತಾಜಿ ನಿರ್ಮಲಾ ಹೆಸ್ರೆ ಕೂಗಿಲ್ವಲ್ಲ ಮಾತಾಜಿ? ಹೋಗ್ತೀನಿ ಮಾತಾಜಿ, ಬಂದಿಲ್ಲಲ್ವಾ ನಿಮ್ದು? ನಿಲ್ಲಿ. ಹೇಳ್ಸಿ ಮಾತಾಜಿ. ಗೀತಾಯನ್ ಮಾತಾಜಿ 3ನೇ ಶ್ಲೋಕ ಹೇಳಿ ನೀವು. ಶ್ಲೋಕ 3. ಏತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಿರ್ಮಲಾ ಮಾತಾಜಿ ಎಲ್ಲಿದ್ದೀರಿ ಹೇಳಿ. ಶ್ಲೋಕ 4 ಮಾತಾಜಿ. 3 ಶ್ಲೋಕ 4 ಮಾತಾಜಿ. ಶ್ಲೋಕ 4. ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸರಿ ಇತ್ತ ಮಾತಾಜಿ?
ಸದು ಇತ್ತು ಮಾತಾಜಿ, ಸದು ಇತ್ತು. ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸಂಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಧನ್ಯವಾದ, ಚೆನ್ನಾಗಿ ಹೇಳಿದ್ದು. ರಂಜನಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ. ಮಾತಾಜಿ ಹರೇ ಕೃಷ್ಣ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಾ ಹಿತೇ ರತಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ. ಸಂನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. 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 ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸರಿ. ಶ್ಲೋಕ 5. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಕ್ಲೇಶೋಧಿಕತರಸ್ತೇಷಾಂ, ಕ್ಲೇಶಃ ಅಧಿಕತರಃ ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತ ಆಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ಅವ್ಯಕ್ತಾ ಹಿ ಗತಿ ಹಿ ದುಃಖಂ ದೇಹವದ್ಭಿರವಾಪ್ಯತೆ ದೇಹವದ್ಭಿಃ ಅವಾಪ್ಯತೆ. ಅನುವಾದ: ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಸದಾ ಕಷ್ಟ. ಪ್ರಭು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪನ್ ಪ್ರೀತಿಸೋರು, ಅವರ ಮನಸ್ಸಿಗೆ ಆ ಥರ ಮನಸ್ಸಿರೋರಿಗೆ ಪ್ರಗತಿ ತುಂಬಾ ಕಷ್ಟ, ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಸದಾ ಕಷ್ಟ. ಕ್ಲೇಶೋಧಿಕತರಸ್ತೇಷಾಂ ಕ್ಲೇಶೋಧಿಕರಸ್ತೇಷಾಂ ಕ್ಲೇಶೋಧಿಕತರಸ್ತೇಷಾಂ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಒಂದ್ ನಿಮಿಷ ಕೃಷ್ಣ ಮಾತಾಜಿ ಅವ್ರು ಬರುವ ತನಕ ನೀವು ಶ್ಲೋಕ ಹೇಳಿ. ಯಾವ್ದು 4ನೇ ಶ್ಲೋಕ ಯಾವ್ದೆಲ್ಲ? ಶ್ರವಂತಿ ಮಾತಾಜಿ ಹೇಳಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4ನೇ ಶ್ಲೋಕ ಹೇಳಿ ಮಾತಾಜಿ. ಬಂದೆ ಮಾತಾಜಿ.
ಬಂದದ ಮಾತಾಜಿ. ಹರೇ ಕೃಷ್ಣ. ಕ್ಲೇಶೋಧಿಕತರಸ್ತೆಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಕ್ಲೇಶೋಧಿಕತರಸ್ತೆಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಶ್ಲೋಕ 6. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಏತು ಸರ್ವಾಣಿ ಕರ್ಮಾಣಿ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ. ಅದು ಸೇವೆ ಹಂಗಿದೆ. ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ, ಅನನ್ಯೇನ ಏವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ, ತೇಷಾಂ ಅಹಂ, ತೇಷಾಮಹಂ, ತೇಷಾಂ ಅಹಂ ಸಮುದ್ಧರ್ಥ, ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ, ನ ಚಿರಾತ್, ನ ಚಿರಾತ್, ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ, ಮಯಿ ಆವೇಶಿತ ಚೇತಸಾಂ, ಮಯ್ಯಾವೇಶಿತ ಚೇತಸಾಂ, ಮಯಿ ಆವೇಶಿತ ಚೇತಸಾಂ. ಶ್ಲೋಕ 6. ಏತು ಅನುವಾದ ಓದಲಿಲ್ಲಲ್ಲ, ನಂಗೆ ಯಾಕೋ ಡೈವರ್ಟ್ ಆಗ್ತಿದೆ. ಪಾರ್ಥ ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವು ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಪಾರ್ಥಂಗೆ ಹೇಳ್ತಾ ಇದ್ದಾನೆ ಕೃಷ್ಣ, ತಮ್ಮ ಎಲ್ಲ ಕರ್ಮಗಳನ್ನ ನನಗರ್ಪಿಸಿ ಭಗವಂತಂಗರ್ಪಿಸಿ ನಿಶ್ಚಲವಾಗಿ ಭಗವಂತನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಭಗವಂತನನ್ನೇ ಧ್ಯಾನಿಸ್ತಾ ಇದ್ರೆ ಯಾವಾಗ್ಲೂ ಸದಾ ಅವನಲ್ಲೇ ಮನಸ್ಸನ್ನು ನಿಲ್ಲಿಸಿ ಅವನನ್ನೇ ಪೂಜಿಸುವವರನ್ನು ಭಗವಂತ ಏನ್ ಮಾಡ್ತಾನೆ, ಹುಟ್ಟು ಸಾವು ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತಾನಂತೆ. ಹರೇ ಕೃಷ್ಣ. ಒಂದ್ ಶ್ಲೋಕ 6. ಏತು ಸರ್ವಾಣಿ ಕರ್ಮಾಣಿ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ಮಾಂ ಧ್ಯಾಯಂತ ಉಪಾಸತೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಶ್ಲೋಕ 7. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್
मृत्युं भवामि न चिरात् पार्थ भवामि न चिरात् पार्थ मय्यावेशितचेतसाम् तेषामहं समुद्धर्ता मृत्युसंसारसागरात् 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 भवामि हरे कृष्ण 3 ಶ್ಲೋಕ ಮಾತಾಜಿ ಮಾತಾಜಿ ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಶೀಲಾದೇವಿ ಮಾತಾಜಿ ಹೇಳಿ. क्लेशोदिततरस्तेषाम् अव्यक्तासक्तचेतसाम् अव्यक्ता हि गतिदुर्दुःखम् देहवद्भिर्व्याप्यते. ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ. अव्यक्ता हि गतिर्दुःखम् देहवद्भिर्व्याप्यते. ವದ್ಭಿರಲ್ಲ ವದ್ಭಿರವಾಪ್ಯತೆ. ಫುಲ್ ಹೇಳಿ. वद्भिरवाप्यते. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಮಾತಾಜಿ ಸುಜಾತ ಮಾತಾಜಿ. क्लेशोदिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखम् देहवद्भिरवाप्यते. देहवद्भिरवाप्यते. ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ. ಮಾತಾಡಿ ಅನ್ಮ್ಯೂಟ್ ಆಯ್ತು. ಒಂದು ನಿಮಿಷ ಓದ್ತೇನೆ. ಶ್ಲೋಕ 5. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಮಾತಾಜಿ ನೀವು ಕ್ಲೇಶೋ ಅಧಿಕತ ಅಂತ ಹೇಳಕ್ಕಾಗಲ್ಲ. ಕ್ಲೇಶೋಧಿಕತ ಅಂತ ಹೇಳ್ಬೋದು. ಬೇರೆ ಕ್ಲೇಶ ಅಧಿಕತ ಅಂತ ಹೇಳ್ಬೇಕಾಗತ್ತೆ. ಕ್ಲೇಶೋಧಿಕತ ಅಂತಾನೆ ಹೇಳಿ. ಓಕೆ ಸರಿ ಮಾತಾಜಿ. ಸ್ವಲ್ಪ ಎಲಾಂಗೇಟ್ ಮಾಡ್ಬೇಕಷ್ಟೇ. ಕ್ಲೇಶೋಧಿಕತ ರಸ್ತೇಷಾಂ. ಹರೇ ಕೃಷ್ಣ. ಓಕೆ ಸರಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ 6ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇ ನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಎರಡನೇದ್ ವರ್ಡ್ ಮತ್ಪರಾಹ. ರಾ ದೀರ್ಘ ಇದೆ. ಮತ್ಪರಾಹ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ ಹೇಳಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
6ನೇ ಶ್ಲೋಕ ಹೇಳಿ ಮಾತಾಜಿ. 6ನೇ ಶ್ಲೋಕನ ಮಾತಾಜಿ? ಮಾತಾಜಿ ಇದಾಗ್ತಾ ಇಲ್ಲ ಮಾತಾಜಿ. ಏತು ಶ್ಲೋಕ 6. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಾಸ ಮತ್ಪರಃ ಅನೈನೈವ ಯೋಗೇನ ಮಾಂ ದಾಯಂತು ಉಪಾಸತೆ. ಮತ್ತೆ 2ನೇ ಲೈನು ಮಯಿ ಸನ್ಯಸ್ಯ ಸನ್ಯಸ್ಯ ಮತ್ಪರಾಹ. ಮಯಿ ಸನ್ಯಸ್ಯ ಮತ್ಪರಃ ಮತ್ಪರಾಹ. ಮತ್ಪರಾಹ. 3ನೇ ಲೈನು ಅನನ್ಯೇ ನೈವ ಅನನ್ಯೇ ಯೋಗೇನ ಅನನ್ಯೇ ನೈವ ಅನನ್ಯೇ ನೈವ ಯೋಗೇನ ಅನನ್ಯೇ ನೈವ ಯೋಗೇನ ಧ್ಯಾಯಂತ. ಕೊನೆ ಲೈನಲ್ಲಿ ಧ್ಯಾಯಂತ ಉಪಾಸತೆ. ಮಾಂ ಧ್ಯಾಯಂತ ಉಪಾಸತೆ. ಧ್ಯಾಯಂತ ಉಪಾಸತೆ. ಮತ್ತೊಂದ್ಸಲಿ ಹೇಳಿಬೇಕಾರೆ. ಮಾತಾಜಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಾಸ್ಯ ಮತ್ಪರಃ ಮತ್ಪರಾಹ ಅನೈನೈವ ಯೋಗೇನ ಮಾ ಧ್ಯಾಯಂತ ಉಪಾಸತೆ. ಮಾಂ ಧ್ಯಾಯಂತ ಉಪಾಸತೆ. ಮಾಂ ಧ್ಯಾಯಂತ ಉಪಾಸತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಂದಿರಾ ಮಾತಾಜಿ ಹೇಳಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಧ್ಯಾಯಂತೆ ಉಪಾಸತೆ. ಧ್ಯಾಯಂತ ಧ್ಯಾಯಂತೆ ಇಲ್ಲ ಧ್ಯಾಯಂತ ಧ್ಯಾಯಂತ ಉಪಾಸತೆ. ಹರೇ ಕೃಷ್ಣ. ಇಂದಿರಾ ಮಾತಾಜಿ ಹೇಳಿ. ಮಾತಾಜಿ ಹೇಳಿ ಮಾತಾಜಿ. ಯಾವುದು 6? ಹೌದು. ಏತು ಸರ್ವಾಣಿ ಕರ್ಮ. ಮ್ಯೂಟ್ ಆಗೋದಲ್ಲ. ಯಾವ್ದು ಮಾತಾಜಿ? ಇಂದಿರಾ ಮಾತಾಜಿ ಹೇಳಿ. ಅವ್ರು ನಿರ್ಮಲಾ ಮಾತಾಜಿ ನಾನಾ? ಯಾರು ಹೇಳಿದ್ದು ಅಲ್ವಾ ಮಾತಾಜಿ? ಈಗ ಹೇಳಿದ್ರಲ್ಲ ಮಾತಾಜಿ, ನಿರ್ಮಲಾ ಮಾತಾಜಿ ಈಗ. ಹೌದು, ನಿರ್ಮಲಾ ಮಾತಾಜಿ ನಿರ್ಮಲಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ದು ಆಲ್ಫಾಬೆಟ್ ವೈಸ್ ನಾನು ಕಲಿತಾ ಇದ್ದೀನಿ ಈಗ. ಇಂದಿರಾ ಅಂದ್ರೆ ಅವ್ರು ನಿರ್ಮಲಾ ಅಂತ ಬಂದ್ರು ಅಷ್ಟೇ. ಓಕೆ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವ್ದು ಮಾತಾಜಿ? ಏತು ಸರ್ವಾಣಿ 6. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಾಸಸ್ಯ ಮತ್ಪರಃ ಅನನ್ಯನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. 2ನೇ ಲೈನು ಮಯಿ ಸನ್ಯಸ್ಯ ಮತ್ಪರಾಃ. ಮಯಿ ಸನ್ಯಾಸ್ಯ ಮತ್ಪರಾಃ. ಆಯ್ತು ಮಾತಾಜಿ, ಕರೆಕ್ಟ್ ಬಂತು. ಅನನ್ಯನೈವನು ಹೇಳಿದ್ರಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಯಾವ್ದು ಹೇಳ್ಬೇಕು ಮಾತಾಜಿ? ಮಾತಾಜಿ 6th ಹೇಳಿ ಮಾತಾಜಿ. ಶ್ಲೋಕ 6. ಏತು ಸರ್ವಾಣಿ ಕರ್ಮಾಣಿ ಮಹಿ ಸನ್ಯಾಸ್ಯ ಮತ್ಪರಃ ಅನನ್ಯನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ನೀವು ಅಲ್ಲಿ ಮತ್ಪರಾಹ ದೀರ್ಘ ಹೇಳಿಲ್ಲ. ಮತ್ಪರಾಹ ಅಲ್ವಾ ಮಾತಾಜಿ? ಹೌದೌದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಚೆಲ್ವಮ್ಮ ಮಾತಾಜಿ ನೀವು 7ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ತೇಷಾಹಂ ಸಮುದ್ಧತ ಮೃತ್ಯ ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ತೇಷಾಂ ಅಹಂ ಅನ್ಬೆ ಮಾತಾಜಿ. ತೇಷಾಂ ಅಹಂ ಇಲ್ಲರೆ ತೇಷಾಂ ಅಹಂ. ಅಲ್ಲಿ ಸ್ಪಷ್ಟವಾಗಿ ಕೇಳ್ಬೇಕು ಮಾತಾಜಿ. ತೇಷಾಂ ಅಹಂ ಇಲ್ಲರೆ ತೇಷಾಂ ತೇಷಾಮಹಂ. ಸರಿ ಬಂತ ಮಾತಾಜಿ? ತೇಷಾಂ ಅಹಂ ಸಮುದ್ಧರ್ತ.
ತೇಷಾಹಂ ಸಮುದ್ಧರ್ತ ತೇಷಾ ಅಹಂ ಅನ್ಬಾರ್ದು, ತೇಷಾಂ ಅಹಂ ಇಲ್ಲದ್ರೆ ತೇಷಾಂ ಅಹಂ. ತೇಷಾಂ ಅಹಂ ಸಮುದ್ಧರ್ತ. ಎಸ್ ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಅವ್ರು ಹೇಳಿದ್ರು ಹೋ ಶ್ಲೋಕನೆ. ಹೇಳಿ. ಏತು ಸರ್ವಾಣಿ ಕರ್ಮಾಣಿ ಅವ್ರು ಹೇಳಿದ್ರು. ಇಂದಿರಾ ಅಂದಾಗ ಅವ್ರು ಹೇಳಿದ್ರು. ಯಾವ್ದ್ ಮಾತಾಜಿ? ಹೇಳಿ. ತೇಷಾಮಹಂ ಹೇಳಿ. ತೇಷಾಮಹು ಸಮುದ್ರತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಇಂದಿರಾ ಮಾತಾಜಿ ನೀವು ಹೇಳಿ 7ನೇ ಶ್ಲೋಕ. ಇಂದಿರಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಂದಿರಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಂದಿರಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಸರಿ. ಇಂದಿರಾ ಮಾತಾಜಿ ಹೇಳಿ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹೇಳಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇದು ಮಾತಾಜಿ? 7ನೇ ಶ್ಲೋಕ ಹೇಳಿ. ಶ್ಲೋಕ 7. ಶೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹರೇ ಕೃಷ್ಣ. ರೇಣುಕಾದೇವಿ ಮಾತಾಜಿ 7ನೇ ಶ್ಲೋಕ ಹೇಳಿ. ರೇಣುಕಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 7ನೇ ಹೇಳ ಮಾತಾಜಿ. 7ನೇದು ಹೇಳಿ. 7th ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ 8ನೇ ಶ್ಲೋಕ ಆಯ್ತಲ್ಲ? ಇಲ್ಲ ಮಾಡಿಲ್ಲ. ಹೋಗ್ಲಾ? ನೆಕ್ಸ್ಟ್ ಹೋಗೋಣ. 3 ಮಾಡ್ಬಿಡ್ತೀನಿ. 8, 9, 10. ಮಯ್ಯೇವ ಮನ ಆಧಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಮಯ್ಯೇವ ಮಯಿ ಏವ ಮನ ಆಧಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ. ತಿರ್ಗಾ ಅಲ್ಲಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಅನುವಾದ: ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ನೀನಿಷ್ಟೇ ಮಾಡು ಸಾಕು ಅಂದ್ಬಿಟ್ಟ. ಏನಂತ? ನನ್ನಲ್ಲಿ ಮನಸ್ಸನ್ನ ನಿಲ್ಸು, ನಿನ್ನ ಮನಸ್ಸನ್ನ ನನ್ನಲ್ಲಿ ನಿಲ್ಸು, ನಿನ್ನ ಬುದ್ಧಿನ ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ಇಷ್ಟು ಮಾಡಿದ್ರೆ ಸಾಕು, ಗ್ಯಾರಂಟಿ ನೀನು ಯಾವಾಗ್ಲೂ ನನ್ನಲ್ಲೇ ಇರ್ತೀಯ, ನನ್ನಲ್ಲೇ ವಾಸಿಸುವೆ. ಮಯ್ಯೇವ ಮನ ಆಧಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಮಯ್ಯೇವ ಮನ ಆಧಸ್ತ್ವ ಮಯಿ ಬುದ್ಧಿಂ ನಿವೇಶಯ
मय्येव मन आदस्व मयि बुद्धिनिवेशय निवसिष्यसि मय्येव अथ ऊर्ध्वं न संशयः निवसिष्यसि मय्येव अत संशयः मय्येव मन आधस्त्व मयि बुद्धिं निवेशय निवसिष्यसि मय्येव अत ऊर्ध्वं न संशयः मय्येव मयि बुद्धिं निवेशय निवसिष्यसि मय्येव अत ऊर्ध्वं न संशयः मय्येव मन आधस्त्व मयि बुद्धिं निवेशय निवसिष्यसि मय्येव अत ऊर्ध्वं न संशयः ಶ್ಲೋಕ 9 ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತಃ ಮಾಮಿಚ್ಛಾಪ್ತುಂ ಮಾಂ ಇಚ್ಛಾ ಆಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನೀನು ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಅವನ ಆಪ್ಷನ್ಸ್ ಕೊಡ್ತಾ ಬರ್ತಾನೆ. ಇದಾಗ್ಲಿಲ್ಲ ಅಂದ್ರೆ ಹಿಂಗ್ ಮಾಡು, ಇದೇನಾಗ್ಲಿಲ್ಲ ಅಂದ್ರೆ ಅದನ್ನ ಮಾಡು ಅಂತ ಹೇಳ್ತಿದ್ದಾನೆ. ಈಗ ಮೊದಲನೇದು ಆಪ್ಷನ್ ಆಗ್ಲಿಲ್ಲ ಅಂದ್ರೆ ಇದನ್ ಮಾಡು. ನನ್ನಲ್ಲಿ ಮನಸ್ಸನ್ನ ನಿಲ್ಸಕ್ಕಾಗದೆ ಹೋದ್ರೆ ಭಕ್ತಿ ಯೋಗದ ನಿಯಂತ್ರಕ ತತ್ವನ ಅನುಸರಿಸಕ್ಕೆ ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರೋ ಬಯಕೆನ ಬೆಳೆಸ್ಕೋ ಅಂತ ಹೇಳ್ತಾ ಇದ್ದಾನೆ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಶ್ಲೋಕ 10 ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ
कुर्वन् सिद्धिमवाप्स्यसि अभ्यासेऽप्य समर्थोऽसि अभ्यासे अपि असमर्थः असि मत्कर्म परमो भव मत्कर्म परमः भव मदर्थमपि मत् अर्थम् अपि कर्माणि कुर्वन् सिद्धिमवाप्स्यसि कुर्वन् ಸಿದ್ಧಿಂ ಅವಾಪ್ಸ್ಯಸಿ. ಅನುವಾದ: ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಭಕ್ತಿಯೋಗದ ನಿಯಂತ್ರಕನ ಮಾಡು ಅಂತ ಹೇಳ್ದ ಹಿಂದಿನ ಶ್ಲೋಕದಲ್ಲಿ. ಅದು ಕೂಡ ನಿನಗೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನನಗಾಗಿ ಕೆಲಸ ಮಾಡು, ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡು, ಏಕೆಂದ್ರೆ ನನಗಾಗಿ ಕೆಲಸ ಮಾಡೋದ್ರಿಂದ ಕೂಡ ನೀನು ಪರಿಪೂರ್ಣ ಸ್ಥಿತಿಗೆ ಬರ್ತೀಯ. ಅಭ್ಯಾಸೇಪ್ಯ ಸಮರ್ಥೋಸಿ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹೇಳಿಸಿ ಮಾತಾಜಿ. 8, 9, 10 ಮ್ಯೂಟಲ್ ಇದ್ದೀರಾ ಮಾತಾಜಿ? ರೇಣುಕಾ ದೇವಿ ಮಾತಾಜಿ ಹೇಳಿ. ಮಾತಾಜಿ ರೇಣುಕಾ ದೇವಿ ಮಾತಾಜಿ 8ನೇ ಎಂಟನೇದ ಮಾತಾಜಿ. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವನ್ನ ಸಂಶಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾವ್ಯ ಉಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಮ್ಮ ಸಿವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಮಯ್ಯೇವ ಮನಃ ದತ್ಸ್ವ ಮಹಿ ಬುದ್ಧಿಂ ನಿವೇಶಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ ಮಾತಾಜಿ. ಮಯ್ಯೈವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸ್ಯಸಿ ಮಯ್ಯೈವ ಅತ ಊರ್ಧ್ವಂ ನ ಸಂಶಯಃ. ನಿವಸಿಷ್ಯಸಿ ಅದು
ಅಷ್ಟು ಸ್ಪಷ್ಟವಾಗಿ ಕೇಳಿಲ್ಲ ಮಾತಾಜಿ. ನಿವಸಿಷ್ಯಸಿ ಶಿಷ್ಯಸಿ ನಿವಸಿಷ್ಯಸಿ ಮಯ್ಯೈವ ಅಥೂರ್ಧ್ವ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ನಿರ್ಮಲಾ ಮಾತಾಜಿ ಹೇಳಿ ಮಾತಾಜಿ. 8 9 ಮಾತಾಜಿ. 8 ಮಾತಾಜಿ. ಮಯ್ಯೇವ ಮನಃ ದಸ್ತ್ವಾ ಮಯಿ ಬುದ್ಧಿಂ ನಿವೇಶಯ ನಿವಾಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ 9ನೇ ಶ್ಲೋಕ ಹೇಳಿ. ಪೂರ್ಣಿಮಾ ಮಾತಾಜಿ. ಮಾತಾಜಿ ಎಷ್ಟನೇದು? 9. ಹಾ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಂಜನಾ ಮಾತಾಜಿ ಶ್ಲೋಕ 9 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ರೇಯಂಸ ಮಾತಾಜಿ ಶ್ಲೋಕ 9 ಹೇಳಿ. ಶ್ರವಂತಿ ಮಾತಾಜಿ ಶ್ಲೋಕ 9 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೇಖಾ ವಿಜಯ್ ಕುಮಾರ್ ಮಾತಾಜಿ ಶ್ಲೋಕ 10 ಹೇಳಿ. ಮಾತಾಜಿ ಹರೇ ಕೃಷ್ಣ. 10ನೇ ಹರೇ ಶ್ಲೋಕ. ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 10. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಸುಜಾತ ಮಾತಾಜಿ ಶ್ಲೋಕ 10 ಹೇಳಿ. 10. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಸಿದ್ಧಿಮವಾಪ್ಸ್ಯಸಿ. ಮವಾಪ್ಸ್ಯಸಿ. ಸಿದ್ಧಿಮವಾಪ್ಸ್ಯಸಿ. ವಾಪ್ಸ್ಯಸಿ. ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ 10ನೇ ಶ್ಲೋಕ ಹೇಳಿ. ಶ್ಲೋಕ 10. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹರೇ ವೆಂಕಟೇಶ್ ಪ್ರಭುಜಿ ಶ್ಲೋಕ 10 ಹೇಳಿ. ಮಾತಾಜಿ. ಶ್ಲೋಕ 10ನೇ ಶ್ಲೋಕ. ಹಾ ಮಾತಾಜಿ. ಶ್ಲೋಕ 10. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ ಅನ್ಬೇಕು. ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ ಬಿಡಿಸಿ ಹೇಳುದಾದ್ರೆ. ಮತ್ತೆ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹರೇ ಕೃಷ್ಣ. ಗೀತಾ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10 ಹೇಳಿ. ಶ್ಲೋಕ 10. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಹರೇ ಕೃಷ್ಣ. ಸಿದ್ಧಿಂ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ನೀವು ಹೇಳಿದ್ವಾ? ಇಲ್ಲ, ಅವ್ರು ಈಗ ಜಾಯಿನ್ ಆಗಿದ್ದಾರೆ. ಇಲ್ಲ ಮಾತಾಜಿ, ನಾನು ಇವಾಗ ಜಾಯಿನ್ ಆದೆ.
ಹೇಳಿ ಮಾತಾಜಿ, ಯಾವ್ದು ಹೇಳ್ತೀರಿ ನೀವು? ಒಂದು ಹೇಳಿ. 10 ಹೇಳ ಮಾತಾಜಿ. 10 ಹೇಳಿ ಮಾತಾಜಿ. ಅಭ್ಯಾಸೇಪ್ಯಸ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತಲ್ವಾ ಒಮ್ಮೆ? ಈಗ ಎಲ್ರದ್ದು ಆಯ್ತಾ? ಯಾವ್ದಾದ್ರು ಯಾರಿಗಾನ ಏನೇ ಹೇಳ್ಬೇಕಂದ್ರೆ ಹೇಳಿ, 1-2 ನಿಮಿಷ. ಮಾತಾಜಿ 9ನೇದು ಹೇಳ. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹರೇ ಕೃಷ್ಣ. ಮಾತಾಜಿ 9ನೇದು ಹೇಳ್ತೀನಿ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಹರೇ ಕೃಷ್ಣ. ನಾನು ಹೇಳ ಮಾತಾಜಿ? ಹೇಳಿ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಹಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಹರೇ ಕೃಷ್ಣ. ಆಯ್ತಾ ಎಲ್ರಿಗೂ? ಹೇಳಿದ್ರ? ಎಂಡ್ ಮಾಡೋಣ ಮಾತಾಜಿ? ನಾನು ಹೇಳ್ಬೇಕು ಮಾತಾಜಿ? ಹೇಳಿ. ಯಾವ್ದು 10ನೇದು ಹೇಳ ಮಾತಾಜಿ? ಹೇಳಿ, ನಿಮ್ಗೆ ಇಷ್ಟವಾದ ಹೇಳಿ. ಅಪ್ಯಸೆ ಮಸಪತೋಸೆ ಮತ್ಕರ್ಮ ಪ್ರಮಾಣೋ ಭವ ಮತತ್ಮಪಿ ಕರ್ಮಾಣಿ ಕುವನ್ ಸಿದ್ಧಿಮ ವ್ಯಾಪಸೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಎಂಡ್ ಮಾಡೋಣ ಮಾತಾಜಿ? ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ವೃಂದ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇದು ಏಕಾದಶಿ ಮಾತಾಜಿ ಧನ್ಯವಾದಗಳು. ಲಿಸ್ಟ್ ಹಾಕಿದ್ದಾರೆ. ಭಾಗ್ಯಲಕ್ಷ್ಮಿ ಮಾತಾಜಿ ಲಾಸ್ಟ್ ಟೈಮ್ ಕೇಳೋದ್ರಿಂದ ಮತ್ತೆ ಹಾಕಿದೀನಿ. ನಾಳೆ ಬನ್ನಿ ಕರೆಕ್ಟ್ ಆಗಿ. ಮಾತಾಜಿ ನಾಳೆ 10 ಗಂಟೆಗೆ ಮಾತಾಜಿ? 10:10ಕ್ಕೆ ಶುರು ಮಾಡೋಣ. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಷ್ಟು 10 ಗಂಟೆಗ ಮಾತಾಜಿ? 10:10ಕ್ಕೆ ಶುರು ಮಾಡೋಣ. 10:10 ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಪ್ರವೀಣ ಮಾತಾಜಿ. ಎಂಡ್ ಮಾಡ್ತೀನಿ ಮಾತಾಜಿ. ಧನ್ಯವಾದ.